ಈಗ ನಮ್ಮದು ಸಕ್ಕರೆ ಪಾಕ ಬಾದಾಮ್ ಪುರಿ ರೆಡಿ ಆಗಿದೆ. ಹೌದು, ಸ್ವೀಟ್ ಇಷ್ಟ ಇದ್ದವರಿಗೆ ಭಾರಿ ಒಳ್ಳೇದು. ನನಗೆ ಭಾರಿ ಒಳ್ಳೇದು, ಯಾಕಂದ್ರೆ ನನಗೆ ಸ್ವೀಟ್ ತುಂಬ ಇಷ್ಟ. ಹೌದು, ನನಗೆ ಕೂಡ, ನಾನು ಜಾಸ್ತಿ ಸ್ವೀಟ್ ಇಷ್ಟ ಬರೋದು. ಈಗ ನೋಡಿ, ಇದು ತೆಂಗಿನ ತುರಿ ಮತ್ತು ಬಾದಾಮ್ ಕ್ಯಾಶು ಹುಡಿ ಅಲ್ಲ, ಹುಡಿ. ಎಷ್ಟು ಹಾಕಿದ್ರೆ ಇನ್ನೇನು ಜಾಸ್ತಿ ಆ್ಯಡ್ ಮಾಡಬೇಕು ಅಂತೇಳಿ ಇಲ್ಲ, ಏನು ಬೇಡ. ಬಾದಾಮ್ ಪೂರಿ ತಯಾರಿಸುವ ವಿಧಾನ: ಮೊದಲಿಗೆ ಮೈದಾ ಹಿಟ್ಟಿಗೆ ಚಿಟಿಕೆ ಉಪ್ಪು ಹಾಕಿ ಕಲಸಿ ನಾದಿಟ್ಟುಕೊಳ್ಳಿ. ಇನ್ನೊಂದೆಡೆ 1 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು ಹಾಕಿ ಒಂದೆಡೆ ಪಾಕ ತಯಾರಿಸಿಕೊಳ್ಳಿ. ನಂತರ ಹಿಟ್ಟನ್ನು ಚಿಕ್ಕದಾಗಿ ಲಟಿಸಿ ತ್ರಿಕೋಣಾಕಾರದಲ್ಲಿ ಮಡಚಿಕೊಳ್ಳಿ. ಬಳಿಕ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಆ ಬಳಿಕ ಕರಿದಿಟ್ಟ ಪೂರಿಯನ್ನು ಪಾಕದಲ್ಲಿ 1-2 ನಿಮಿಷ ಅದ್ದಿ ತೆಗೆದು ಮೇಲಿನಿಂದ ಗೋಡಂಬಿ, ಬಾದಾಮಿ ಚೂರು, ತೆಂಗಿನ ತುರಿ ಉದುರಿಸಿ ಸರ್ವ್ ಮಾಡಿ ರುಚಿಕರವಾದ ಬಾದಾಮ್ ಪೂರಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.